ನಮಸ್ತೆ ಸ್ನೇಹಿತರೆ, ನಾನು ಶ್ವೇತಾ. ಇವತ್ತು ಮಾರ್ಕೆಟಿಂದ ಸ್ವಲ್ಪ ತರಕಾರಿಗಳೆಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿದ್ರು. ಹಾಗಾಗಿ ಇವತ್ತು ಹಾಗೆಯೇ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡೋ ಕೆಲಸ ಇತ್ತು. ಹಾಗೆ ಅದು ಮಾಡ್ತಾ ಇದು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಮೊದಲಿಗೆ ಫ್ರಿಡ್ಜ್ ತರಕಾರಿಗಳೆಲ್ಲ ತೊಗೊಂಡು ಬಂದಮೇಲೆ ಮಾರ್ಕೆಟಿಂದ ಫಸ್ಟು ಎಲ್ಲ ಸಪ್ರೇಟ್ ಮಾಡಬೇಕು. ಹಾಗೆ ಕೆಲವೊಂದೊಂದು ಸರಿ ಇವಾಗ ಬರ್ತಾ ಇರೋ ನ್ಯೂಸ್ ಏನಂದರೆ ಸಣ್ಣದ ಹಾವು ಮರಿಗಳು ಸೇರಿಕೊಂಡಿರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಹಸಿರು ತರಕಾರಿಗಳನ್ನ ಸ್ವಲ್ಪ 2 ಸರಿ 3 ಸರಿ ಚೆಕ್ ಮಾಡಿ ನೋಡಿ. ಹಾಗೆ ಆಚೆಗಡೆನೇ ಸ್ವಲ್ಪ ಆದಷ್ಟು ಜಾಗ ಇತ್ತು ಅಂದರೆ ಆಚೆಗಡೆನೇ ಸ್ವಲ್ಪ ಹೊತ್ತೆಲ್ಲ ಆಚೆಗಡೆನೇ ಆಗಿಬಿಟ್ಟು ಆಮೇಲೆ ನೀರಾಗಿ ಚೆನ್ನಾಗಿ ತೊಳೆದು ಒಣಗಿಸಿ ಫ್ರಿಡ್ಜ್ ಒಳಗಡೆ ಇಡೋದಕ್ಕೆ ಟ್ರೈ ಮಾಡಿ. ಹಾಗೆಯೇ ನಾನಿಲ್ಲಿ ಫ್ರಿಡ್ಜ್ ಕ್ಲೀನ್ ಮಾಡ್ತಾಯಿದ್ದೀನಿ. ಫ್ರಿಡ್ಜ್ ಕ್ಲೀನ್ ಮಾಡೋದಕ್ಕೆ ಒಂದು 1/4 ಗಂಟೆ ಮುಂಚೆ, ದಯವಿಟ್ಟು 1/4 ಗಂಟೆ ಮುಂಚೆನೇ ಪ್ಲಗ್ ವೈರ್ನ ಕಿತ್ತಾಕ್ರಿ. ತುಂಬ ಇಂಪಾರ್ಟೆಂಟು, ಇದನ್ನು ಮಾತ್ರ ಮರಿಬೇಡ್ರಿ, ದಯವಿಟ್ಟು ಯಾರೂ ಮರಿಬೇಡ್ರಿ. ಹಾಗೆಯೇ ನಾನಿಲ್ಲೊಂದು ಡ್ರೈ ಕ್ಲಾತ್ ತೊಗೊಂಡಿದ್ದೀನಿ. ಈ ಡ್ರೈ ಕ್ಲಾತಲ್ಲಿ ಫಸ್ಟು ಮೊದಲಿಗೆ ಎಲ್ಲ ಸ್ವಲ್ಪ ಕಸ ಬಿದ್ದಿರುತ್ತೆ ಫ್ರಿಡ್ಜಲ್ಲಿ, ಅದನ್ನೆಲ್ಲ ಫಸ್ಟ್ ನಾವು ನೀಟಾಗಿ ತೆಗೆದುಬಿಡಬೇಕು. ತೆಗೆದಾದಮೇಲೆ ಮೂಲೆಯಲ್ಲಿ ಕೂಡ ಕಸ ಇರುತ್ತೆ, ಎಲ್ಲ ನೀಟಾಗಿ ತೆಗೆದ್ಮೇಲೆ ಆಮೇಲೆ ಸ್ವಲ್ಪ ಬಿಸಿ ನೀರಿಗೆ ಅರ್ಧ ನಿಂಬೆಹಣ್ಣು ಹಾಗೆಯೇ ಸ್ವಲ್ಪ ಸೋಡಾ ಎರಡೂ ಹಾಕಿ ಅದನ್ನು ಚೆನ್ನಾಗಿ ಬಟ್ಟೆ ಅದ್ಬಿಟ್ಟು ಅದನ್ನು ಚೆನ್ನಾಗಿ ಟೈಟಾಗಿ ಹಿಂಡ್ಬಿಟ್ಟು ನೀರಂಶ ಇಲ್ದಿರ ಹಾಗೆಯೇ ಅದರಲ್ಲಿ ಇನ್ನೊಂದ್ಸರಿ ಒರೆಸ್ಕೊಂಡು ಬಂದ್ವಿ ಅಂದರೆ ಫ್ರಿಡ್ಜು ತುಂಬಾ ಚೆನ್ನಾಗಿರುತ್ತೆ ಮತ್ತು ಸ್ಮೆಲ್ ಕೂಡ ಇರೋದಿಲ್ಲ. ಹಾಗೆ ನಾನಿಲ್ಲಿ ಆಚೆಗಡೆ ಕಾಲಿನ್ ಯೂಸ್ ಮಾಡ್ತಾಯಿದ್ದೀನಿ. ಮೇಲ್ಗಡೆಯಿಂದ ಫುಲ್ ಸ್ಪ್ರೇ ಮಾಡಿಬಿಟ್ಟು ಒಂದೇ ಸರಿ ವೈಪ್ ಮಾಡಬೇಕು. ಮೇಲೆ ಒರೆಸೋದು, ಕೆಳಗಡೆ ಒರೆಸೋದು, ಮಧ್ಯೆ ಒರೆಸೋದು ಈ ಥರ ಎಲ್ಲ ಮಾಡಬಾರ್ದು, ಅದು ಪ್ಯಾಚಿ ಬೀಳುತ್ತೆ. ಸೊ ಲೆವೆಲಾಗಿ ನೀಟಾಗಿ ಒಂದೇ ಕಡೆ ನೀಟಾಗಿ ಒರೆಸ್ಕೊಂಡು ಬರಬೇಕು. ಅದೊಂಥರ ಶೈನಿಯಾಗಿ ಕಾಣುತ್ತೆ. ನೋಡಿ, ನಾನೀಗ ಫ್ರಿಡ್ಜ್ ಪೂರ್ತಿ ಆರ್ಗನೈಸ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಆದಮೇಲೆ ತಂದಿದ್ದ ತರಕಾರಿಗಳೆಲ್ಲ ಬಾಕ್ಸ್ಗಳಿಗೆ ಹಾಕಿ ಇಟ್ಟಿದ್ದೀನಿ. ತರಕಾರಿಗಳೆಲ್ಲ ಕೆಳಗಡೆ ಬಾಕ್ಸಲ್ಲಿ ನಾವು ಯಾವತ್ತೇ ಆಗಲಿ ತರಕಾರಿಗಳನ್ನ ಹಾಗೆ ಕವರ್ಗಳಿಗೂ ಹಾಕ್ದಿರ ಹಾಗೆ ಇಟ್ಟರೆ ಬೇಗ ಸ್ಟೋರ್ ಆಗಲ್ಲ, ಬೇಗ ಹಾಳಾಗೋಗ್ಬಿಡುತ್ತೆ, ಬೆಂಡಾಗತ್ತೆ ಅಥವಾ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕವರ್ಗೆ ಹಾಕಿ ಇಕ್ಕಿದ್ರೆ ನೀವು ಪ್ರತಿ ಸರಿ ತೊಗೊಂಡಾಗಲೂ ಕವರ್ ಕೊಳೆಯೋದಕ್ಕೆ ತಿರ್ಪಾಕಿದ್ರೆ ಸಾಕು, ಸ್ಟೋರ್ ಆಗುತ್ತೆ. ಒಂದು 15-20 ದಿವಸ, ಒಂದು ತಿಂಗಳಾದರೂ ಕೂಡ ಫ್ರೆಶ್ ಆಗಿರುತ್ತೆ. ಇದು ಸೌತೆಕಾಯಿ, ಹಾಗೆ ತೊಗರಿಕಾಯಿ ತೊಗೊಂಬಂದಿದ್ರು, ಹಾಗೆ ಬಟಾಣಿ ತೊಗೊಂಡು ಬಂದಿದ್ರು. ಆ ತೊಗರಿಕಾಯಿ ಬಟಾಣಿ ಕೂಡ ಬಿಡಿಸ್ಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಇಕ್ಕಿದ್ರೆ ತುಂಬ ದಿವಸ ಆದರೂ ಇರುತ್ತೆ. ಕೆಲವರು ಬಟಾಣಿ ಕೂಡ ಫ್ರೀಝರಲ್ಲಿ ಇಕ್ತಾರೆ, ನಾನು ಕೂಡ ಫ್ರೀಝರಲ್ಲಿ ಇಕ್ತೀವಿ. ಫ್ರೀಝರಲ್ಲಿ ಇಕ್ಕಿದ್ರೆ ಅದು ಮೊಳಕೆ ಬೇಗ ಬರಲ್ಲ. ಫ್ರೀಝರಲ್ಲಿ ಇಕ್ಕಿದ್ರೆ ಅದು 2 ತಿಂಗಳಾದರೂ ಕೂಡ ಬಟಾಣಿ ಯೂಸ್ ಮಾಡ್ಬೋದು ಫ್ರೀಝರಲ್ಲಿ ಇಕ್ಕಿದ್ರೆ ಓಪನ್ ಮಾಡಿ. ಈ ಬಾಕ್ಸ್ಗಳಂತೂ ನನಗೆ ತುಂಬಾ ಯೂಸ್ ಆಯಿತು. ಕರಿಬೇವು, ಕೊತ್ತಂಬರಿ, ಪುದೀನ, ಇದು ಸ್ಟೋರ್ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ಒಂದಲ್ದಿರಿ 2 ಐಟಮ್ ಕೂಡ ಇಕ್ಕೋಬೋದು. ಮೊಟ್ಟೆ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋದಕ್ಕಿಂತ ತೊಗೊಂಡು ಬಂದಿದ್ದು ತಕ್ಷಣಕ್ಕೆ ಖಾಲಿ ಮಾಡ್ತೀವಿ. ಸೊ ಮೊಟ್ಟೆ ಇಡೋದಕ್ಕೆ ಹೋಗಿಲ್ಲ. ಹಾಗೆ ಕೂಲ್ ಡ್ರಿಂಕ್ಸ್ ಎಲ್ಲ ಸ್ವಲ್ಪ ಕಮ್ಮಿನೇ ನಾವು ಯೂಸ್ ಮಾಡೋದು. ಇದು ನಮ್ಮ ಪುಟ್ಟ ಫ್ರಿಡ್ಜ್ ಆರ್ಗನೈಸೇಷನ್. ಹಾಗೆ ಮೇಲ್ಗಡೆ ಫ್ರೀಝರಲ್ಲಿ ಇದು ಆಪ್ಷನ್ 2 ಆಪ್ಷನ್ ಇದೆ. ಕೆಳಗಡೆ ಯಾವ ಥರ ಇಟ್ಟಿರ್ತೀವಿ ಮೇಲ್ಗಡೆ ಕೂಡ ಅದೇ ಥರ ಆಪ್ಷನ್ ಇರುತ್ತೆ. ನಾವು ಅದೇ ಟೆಂಪ್ರೇಚರಲ್ಲೇ ಇಕ್ಕೋಬೋದು. ಮೇಲೆ ಕೂಡ ಜಾಸ್ತಿ ಏನಿರಲಿಲ್ಲ. ಹಾಗೆ ಸುಮ್ಮನೆ ಒಂದ್ಸರಿ ಎಲ್ಲ ತೆಗೆದ್ಬಿಟ್ಟು ಒರೆಸ್ಕೊಂಡು ಇಟ್ಟಿದ್ದಷ್ಟೇ. ಇದನ್ನು ಇಲ್ಲೇನು ಜಾಸ್ತಿ ಗಲೀಜಾಗಲ್ಲ. ತೊಗೊಂಡಿದ್ದ ಐಟಮ್ ಅಲ್ಲಲ್ಲೇ ಹೋಗ್ಬಿಡುತ್ತೆ. ಐಸ್ ಕ್ರೀಮ್ ಇರಲ್ಲ, ಹಾಗೆಯೇ ಐಸ್ ಕ್ಯೂಬ್ಗೆ ಅಂತ ಹೇಳ್ಬಿಟ್ಟು ಐಸ್ ಕ್ಯೂಬ್ ಇಟ್ಟಿದ್ದೀನಿ. ಮಕ್ಕಳು ಜಾಸ್ತಿ ಅದರಲ್ಲಿ ಆಟ ಆಡ್ತಾ ಇರ್ತಾರೆ ಅಂತ ಇಟ್ಟಿರ್ತೀನಿ. ಕೆಳಗಡೆ ಅವ್ರಿಗೆ ಐಸ್ ಬೇಕು ಅಂತ ಹೇಳ್ಬಿಟ್ಟು ಆಟ ಮಾಡಿದರು. ಸೊ ಐಸ್ ಕೂಡ 2 ಐಸ್ ಇದೆ. ಈ ಪುಟ್ಟು ಫ್ರಿಡ್ಜ್ ಆರ್ಗನೈಸೇಷನ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.